ಸರ್ಕಾರದ ಜಂಟಿ ಸಹಯೋಗದಲ್ಲಿ ಬೆಳೆ ಸಮೀಕ್ಷೆ ಆಪ್ ರೈತರಿಗಾಗಿ ಅನುಷ್ಠಾನಗೊಳಿಸಲಾಗಿದೆ. ಈ ಆಪ್ನಲ್ಲಿ ರೈತರು ಸ್ವತಃ ತಮ್ಮ ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಬೆಳೆ ಸಮೀಕ್ಷೆ ನಡೆಸಬಹುದು. ಈ ವರ್ಷ ಮೊದಲ ಬಾರಿ ಅನುಷ್ಠಾನಗೊಳ್ಳುತ್ತಿರುವ ಈ ಆಪ್ ರೈತರು ತಮ್ಮ ಬೆಳೆ ವಿವರ ನೀಡಲು ಆಗಸ್ಟ್ 24ರವರೆಗೆ ಅಪ್ಲೋಡ್ ಗಡುವು ನೀಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿ ಉಪನಿರ್ದೇಶಕ ಭಾನು ಪ್ರಕಾಶ್ ತಿಳಿಸಿದರು. ರೈತರು ಈ ಆ್ಯಪ್ ಅನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ತಮ್ಮ ಜಮೀನಲ್ಲಿ ಬೆಳೆದ ಬೆಳೆಯ ವಿವರ ನೇರವಾಗಿ ಆ್ಯಪ್ ಮೂಲಕ ದಾಖಲಾತಿ ಮಾಡಬಹುದು. ಇದಕ್ಕಾಗಿ ಯಾವುದೇ ದಾಖಲೆಗಳ ಅವಶ್ಯಕತೆ ಇರುವುದಿಲ್ಲ. ಕಂದಾಯ ಇಲಾಖೆಯ ಭೂಮಿ ತಂತ್ರಾಂಶವನ್ನು ಬೆಳೆ ಸಮೀಕ್ಷೆ ಆ್ಯಪಿಗೆ ಲಿಂಕ್ ಮಾಡಲಾಗಿದೆ. ಆ್ಯಪ್ ಡೌನ್ಲೋಡ್ ಮಾಡಿದ ನಂತರ ಆ್ಯಪ್ ಕೇಳುವ ಕೆಲವು ಮಾಹಿತಿಗಳನ್ನು ಭರ್ತಿ ಮಾಡಬೇಕು. ಸರ್ವೆ ನಂಬರ್ ಮಾಹಿತಿಯು ಆ್ಯಪಿಗೆ ಲಿಂಕ್ ಆಗಿ ಸರ್ವೆ ಮ್ಯಾಪ್ ಕೂಡ ಮೊಬೈಲ್ ಪರದೆಯಲ್ಲಿ ಕಾಣಿಸುತ್ತದೆ. ಅನಂತರ ರೈತರು ಸಂಬಂಧಪಟ್ಟ ಸರ್ವೆ ನಂಬರ್ನಲ್ಲಿ ಇರುವ ಬೆಳೆಯ ಫೋಟೋವನ್ನು ಗರಿಷ್ಠ 30 ಮೀಟರ್ ಒಳಗೆ ತೆಗೆದು ದಾಖಲಾತಿ ಮಾಡಬೇಕು. ಮೊದಲನೇದಾಗಿ ಹೇಳಬೇಕಂದ್ರೆ ಇದು ಕಳೆದ 3 ವರ್ಷದಿಂದ ನಾವು ಈ ಒಂದು ಬೆಳೆ ಸಮೀಕ್ಷೆಯನ್ನ 3 ಹಂಗಾಮಿನಲ್ಲಿ ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ನಾವು ಈ ಒಂದು ಬೆಳೆ ಸಮೀಕ್ಷೆಯನ್ನ ನಮ್ಮ ಏನು ಜಿಲ್ಲಾಡಳಿತ ನಂತರ ಕೃಷಿ ಇಲಾಖೆ ಅದರಲ್ಲೂ ಮುಖ್ಯವಾಗಿ ನಾವು ಎಲ್ಲ ಸೇರಿ ಒಂದು ಬೆಳೆ ಸಮೀಕ್ಷೆಯನ್ನ ನಾವು ಮಾಡ್ತಾ ಇದ್ವಿ. ಮುಖ್ಯವಾಗಿ ಹೇಳಬೇಕು ಅಂದರೆ ಇದು ನಮ್ಮ ರಾಜ್ಯ ಸರ್ಕಾರದ ಮೊದಲನೇ ಪ್ರಯತ್ನ. ಈ ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ ಮತ್ತು ಕೃಷಿ ಇಲಾಖೆ ಎರಡೂ ಸೇರಿ ಈ ಒಂದು ಪ್ರಯತ್ನ ಮಾಡಿದೆ. ಕಳೆದ 3 ವರ್ಷದಿಂದ ಈ ಒಂದು ಕಾರ್ಯ ಆಗ್ತಾ ಇದೆ. ಅದೇ ರೀತಿ ಈ ವರ್ಷವೂ ಸಹ ನಾವು ಒಂದು ಮುಂಗಾರು ಹಂಗಾಮಿನಲ್ಲಿ ಬೆಳೆ ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ವಿ. ಇದರಲ್ಲಿ ಈ ವರ್ಷದಲ್ಲಿ ವಿಶೇಷತೆ ಏನಂದರೆ ಕಳೆದ 3 ವರ್ಷದಲ್ಲಿ ನಾವು ರೈತರ ಭಾಗವಹಿಸುವಿಕೆಯನ್ನು ನೇರವಾಗಿ ನಾವು ಪಡ್ಕೊಳ್ತಾ ಇರಲಿಲ್ಲ. ಈ ವರ್ಷದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಆ ಒಂದು ಆ್ಯಪನ್ನು ನಾವು ಏನು ಡೆವಲಪ್ ಮಾಡಿದ್ವಿ ಅದು ರೈತರು ಸಹ ಅದನ್ನು ಡೌನ್ಲೋಡ್ ಮಾಡಿಕೊಂಡು ರೈತರು ಅವರ ಜಮೀನಿನಲ್ಲಿ ಅವರ ಬೆಳೆ ವಿವರವನ್ನು ನೇರವಾಗಿ ಅವರ ಮೊಬೈಲ್ ಮೂಲಕ ಅದನ್ನ ದಾಖಲಾತಿ ಮಾಡಬಹುದಾಗಿದೆ. ಇದು ಕಳೆದ ವರ್ಷಗಳಲ್ಲಿ ಇದು ಈ ಅವಕಾಶ ಇರಲಿಲ್ಲ. ಈ ವರ್ಷ ಈ ಅವಕಾಶನ ಕಲ್ಪಿಸಿಕೊಳ್ಳಲಾಗಿದೆ. ರೈತರಿಗೆ ಯಾವ ದಾಖಲಾತಿಯನ್ನು ಕೊಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಈಗಾಗಲೇ ಕಂದಾಯ ಇಲಾಖೆಯ ಭೂಮಿ ತಂತ್ರಾಂಶ ಏನಿದೆ ಆ ಭೂಮಿ ತಂತ್ರಾಂಶವನ್ನು ಬೆಳೆ ಸಮೀಕ್ಷೆ ಆ್ಯಪ್ಗೆ ನಾವು ಲಿಂಕ್ ಮಾಡಿರ್ತೀವಿ. ಆ ಆ್ಯಪ್ನ ಡೌನ್ಲೋಡ್ ಮಾಡಿ ಕೆಲವು ಮಾಹಿತಿಗಳನ್ನ ನೇರವಾಗಿ ಮೊಬೈಲ್ ಮೂಲಕ ನಾವು ಭರ್ತಿ ಮಾಡಿದ್ವಿ. ಆ ಒಂದು ಸರ್ವೆ ನಂಬರ್ ವಾರು ಭೂಮಿಯಲ್ಲಿರುವಂಥ ವಿವರ ಆ ಆ್ಯಪ್ಗೆ ನೇರವಾಗಿ ಅದು ಲಿಂಕ್ ತಗೊಳುತ್ತೆ. ಆ ಲಿಂಕ್ ತಗೊಂಡು ಮ್ಯಾಪ್ನೂ ಸಹ ಆ ಒಂದು ಸರ್ವೆ ನಂಬರ್ನ ಮ್ಯಾಪ್ನೂ ಸಹ ಅದರಲ್ಲಿ ತೋರಿಸುತ್ತೆ. ನಂತರ ಸರ್ವೆ ನಂಬರ್ ಸಂಬಂಧಪಟ್ಟ ರೈತರು ಹೋಗಿ ಆ ಬೆಳೆನ ಫೋಟೋ ತೆಗೆದ್ರ ಮೂಲಕ ಬೆಳೆಯ ಏನೊಂದು ಯಾವ ಬೆಳೆಯನ್ನ ಆಯ್ಕೆ ಮಾಡೋದ್ರ ಮೂಲಕ ಅದನ್ನ ಮಾಹಿತಿಯನ್ನು ದಾಖಲಾತಿ ಮಾಡಬಹುದು. ಈಗ ಆ ಸರ್ವೆ ನಂಬರ್ದು ಮ್ಯಾಪ್ ಏನು ಡೌನ್ಲೋಡ್ ಆಗುತ್ತೆ ಆ ಸರ್ವೆ ನಂಬರ್ ವ್ಯಾಪ್ತಿಯ ಗರಿಷ್ಠ 30 ಮೀಟರ್ನಷ್ಟು ರೇಂಜ್ ಹೋದ್ರೇನೆ ಆ ಒಂದು ಮ್ಯಾಪ್ ಅಪ್ಲೋಡ್ ಆಗೋದು ಮತ್ತೆ ಫೋಟೋ ತೆಗಿಲಿಕ್ಕೆ ಅವಕಾಶ ಆಗೋದು. ನಾವು ತುಂಬ ದೂರದಲ್ಲಿ ನಿಂತು ಅಥವಾ ಬೇರೆ ಯಾರದೇ ಜಮೀನಲ್ಲಿ ಹೋಗಿ ನಿಂತ್ರೂ ಆ ಆ್ಯಪ್ ವರ್ಕ್ ಆಗಲ್ಲ, ಮ್ಯಾಪ್ ಡೌನ್ಲೋಡ್ ಆಗಲ್ಲ. ನಂತರ ಆ ಫೋಟೋ ತೆಗೆದಿರುವಂಥ ಫೋಟೋ ಆ ಆ್ಯಪ್ನಲ್ಲಿ ಅಪ್ಲೋಡ್ ಆಗುತ್ತೆ. ಬೆಳೆ ಸಮೀಕ್ಷೆ ಮಾಡುವುದರಿಂದ ಆರ್ಟಿಸಿನಲ್ಲಿ ರೈತರು ಬೆಳೆದ ವಿವರ ಹಂಗಾಮವಾಗಿ ನಮೂದು ಮಾಡಬಹುದು. ಮಳೆಗಾಲದಲ್ಲಿ ಬೆಳೆ ಸಮೀಕ್ಷೆ ನಡೆಸಲು ಉಪಯೋಗ ಆಗುತ್ತದೆ. ಬೆಳೆ ವಿಮೆ ಪರಿಹಾರಕ್ಕೆ ನೀಡುವುದಕ್ಕೆ ಆ್ಯಪ್ನಲ್ಲಿ ಸಂಗ್ರಹವಾದ ಮಾಹಿತಿ ಅನುಕೂಲವಾಗುತ್ತದೆ. ಕನಿಷ್ಠ ಬೆಂಬಲ ಬೆಲೆ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆ್ಯಪ್ನಲ್ಲಿ ದಶಾಂಶ ತೆಗೆದು ಬೆಂಬಲ ಬೆಲೆ ನಿಗದಿ ಮಾಡಲು ಆ್ಯಪ್ ನೆರವಾಗುತ್ತದೆ. ಇದರಲ್ಲಿ ಮುಖ್ಯವಾಗಿ ಏನಕ್ಕೆ ಈ ಒಂದು ಬೆಳೆ ಸಮೀಕ್ಷೆ ಉಪಯೋಗ ಆಗ್ತದೆ ಅಂದರೆ ಸಾಮಾನ್ಯವಾಗಿ RTCನಲ್ಲಿ ನಾವು ನೇರವಾಗಿ ರೈತರು ಬೆಳೆದಿರುವಂಥ ಬೆಳೆನ ಹಂಗಾಮುವಾರು ನಾವು ನಮೂದು ಮಾಡ್ಬೋದು. ನಂತರ ಈ ಮಳೆ ಹೆಚ್ಚಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಬೆಳೆ ಹಾನಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ನಮಗೆ ಈ ಒಂದು ಆ್ಯಪ್ ಮೂಲಕ ಅನುಕೂಲ ಆಗ್ತದೆ. ನಂತರ ಬೆಳೆ ವಿಮೆ ಏನು ಪರಿಹಾರ ಪಡೀಲಿಕ್ಕೆ ಈ ಒಂದು ಆ್ಯಪ್ನಲ್ಲಿ ಸಂಗ್ರಹಣೆಯಾದಂಥ ಮಾಹಿತಿ ಅನುಕೂಲ ಆಗ್ತದೆ. ನಂತರ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಈ ಒಂದು ದತ್ತಾಂಶವನ್ನು ನಾವು ಪಡೆದುಕೊಂಡು ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಲಿಕ್ಕೆಲ್ಲ ಅನುಕೂಲ ಆಗ್ತದೆ. ಆಗಸ್ಟ್ 10ರಿಂದ ಆಗಸ್ಟ್ 24ರವರೆಗೆ ರೈತರು ತಮ್ಮ ಬೆಳೆ ವಿವರ ದಾಖಲಿಸಲು ಸಮಯಾವಕಾಶ ನೀಡಲಾಗಿದೆ. ಒಂದು ವೇಳೆ ನಿಗದಿತ ದಿನಗಳಲ್ಲಿ ಬೆಳೆ ವಿವರ ದಾಖಲಿಸಲು ಸಾಧ್ಯವಾಗದವರು ಜಿಲ್ಲಾಡಳಿತ ನೇಮಿಸಿದ ಅದೇ ಊರಿನ ಖಾಸಗಿ ನಿವಾಸಿಗಳ ಮೂಲಕ ಸರ್ವೆ ನಡೆಸಿ ದಾಖಲಾತಿ ಮಾಡಬಹುದಾಗಿದೆ. ಈ ವರ್ಷದಲ್ಲಿ ವಿಶೇಷವಾಗಿ ರೈತರ ಭಾಗವಹಿಸುವಿಕೆಯನ್ನು ನಾವು ಎನ್ಶೂರ್ ಮಾಡ್ತಾ ಇದ್ದೀವಿ. ಈ ಒಂದು ರೈತರು ಪಾರ್ಟಿಸಿಪೇಷನ್ ಮಾಡಿ ಅವರ ಬೆಳೆಯನ್ನು ನಮೂದು ಮಾಡಲಿಕ್ಕೆ ಆಗಸ್ಟ್ 24ನೇ ತಾರೀಕಿನವರೆಗೆ ಅವ್ರಿಗೆ ಸಮಯದ ಅವಕಾಶ ಇರ್ತದೆ.
ನಂತರ ಎಲ್ಲಾದರೂ ರೈತರು ಅದನ್ನ ಬೆಳೆ ದಾಖಲೆ ಮಾಡೋದು ಆ್ಯಪ್ ಮೂಲಕ ಅದು ಆಗಲಿಲ್ಲ ಅಂದರೆ ಖಾಸಗಿ ನಿವಾಸಿಗಳು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಗುರುತು ಮಾಡಿದ್ವಿ. ಪ್ರತಿ ಗ್ರಾಮದಲ್ಲೂ ಪ್ರೈವೇಟ್ ರೆಸಿಡೆನ್ಸ್ ಅಂತ ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಪ್ರತಿ ಗ್ರಾಮದಲ್ಲೇ ಅದೇ ಗ್ರಾಮದ ಅಥವಾ ಅಕ್ಕಪಕ್ಕದ ಗ್ರಾಮದ ವ್ಯಕ್ತಿಗಳನ್ನ ನಾವು ಗುರುತು ಮಾಡಿ ಅವರ ಮೂಲಕ ಪ್ರತಿ ಸರ್ವೆ ನಂಬರ್ನಲ್ಲೂ ರೈತರು ಯಾವ ಬೆಳೆಯನ್ನು ಈ ಹಂಗಾಮಿನಲ್ಲಿ ಬೆಳೆದಿದ್ದಾರೆ ಅಂತ ನಾವು ದಾಖಲಾತಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ.